ಮಂಗಳೂರಿನ ಮಹಾಕಾಳಿಪಟ್ಪು ರೈಲ್ವೆ ಅಂಡರ್ ಪಾಸ್ ಉದ್ಘಾಟನೆಗೊಂಡಿದೆ. ಈ ನಡುವೆ ಮಂಗಳೂರು ಸೆಂಟ್ರಲ್ನಿಂದ ಬಂದರ್ ಗೂಡ್ಸ್ ಶೆಡ್ಗೆ ಹೋಗುವ ಖಾಲಿ ರೈಲುಗಳ ಓಡಾಟದಿಂದಾಗಿ ದಿನನಿತ್ಯ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಜನತೆ ಟ್ರಾಫಿಕ್ನಲ್ಲೇ ಬಹುತೇಕ ಸಮಯ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಪಾಂಡೇಶ್ವರ ಲೆವೆಲ್ ಕ್ರಾಸಿಂಗ್ ಗೇಟ್ ಮೂಲಕ ದಿನಕ್ಕೆ ಕನಿಷ್ಠ 11ರಿಂದ 12 ಬಾರಿಯಾದರೂ ಖಾಲಿ ಪ್ಯಾಸೆಂಜರ್ ಮತ್ತು ಗೂಡ್ಸ್ ರೈಲುಗಳು ಬಂದರು ಯಾರ್ಡ್ಗೆ ಹೋಗೋದ್ರಿಂದ ಪ್ರತಿ ಬಾರಿ ಕನಿಷ್ಠ 15ರಿಂದ 20 ನಿಮಿಷ ಟ್ರಾಫಿಕ್ ಜಾಮ್ ಉಂಟಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕೆಲಸಕ್ಕೆ ತೆರಳುವ ಉದ್ಯೋಗಿಗಳು ತೊಂದರೆ ಪಡುವಂತಾಗಿದೆ. ಇನ್ನು ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ನ ಅವೇಕ್ ಕುಡ್ಲ ಪರಿಕಲ್ಪನೆಯಡಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ ದಿವಾಕರ ಪಾಂಡೇಶ್ವರ ಮತ್ತು ನಿಕಟಪೂರ್ವ ಕಾರ್ಪೊರೇಟರ್ ಲತೀಫ್ ಅವರ ಸಹಕಾರದೊಂದಿಗೆ ಮಂಗಳೂರು ನಗರ ಸಂಚಾರ ಪೊಲೀಸರ ಸಹಯೋಗದೊಂದಿಗೆ ಸಂಚಾರ ನಿರ್ವಹಣೆಯಲ್ಲಿ ಕೈಜೋಡಿಸಲಾಗಿದೆ. ಟ್ರಸ್ಟ್ ವತಿಯಿಂದ ತಾತ್ಕಾಲಿಕ ರೈಲ್ವೆ ಗೇಟ್ ವೇಳಾಪಟ್ಟಿ ಫಲಕಗಳನ್ನು ಈಗಾಗಲೇ ಕ್ರಾಸಿಂಗ್ನಲ್ಲಿ ಅಳವಡಿಸಲಾಗಿದ್ದು, ಜತೆಗೆ ಬ್ಯಾರಿಕೇಡ್ ಹಾಕಲಾಗಿದೆ. ಈ ಸಮಸ್ಯೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಂಟ್ರೋಲ್ ರೂಂನಲ್ಲಿ ಲಭ್ಯವಿರುವ ತಂತ್ರಜ್ಞಾನ ಬಳಸಿಕೊಂಡು ರೈಲ್ವೆ ಕ್ರಾಸಿಂಗ್ಗಳ ಬಳಿಯ ಸಂಪರ್ಕ ರಸ್ತೆಗಳಲ್ಲಿ ಎಲ್ಇಡಿ ಸಿಗ್ನಲ್ ವ್ಯವಸ್ಥೆಗಳನ್ನು ಅಳವಡಿಸಬೇಕಿದೆ. ಇದರಿಂದ ರೈಲ್ವೆ ಗೇಟ್ ಬೀಳುವ ಸಮಯವನ್ನು ಸೂಚಿಸುವ ಮೂಲಕ ಜನರು ಮುಂಚಿತವಾಗಿ ಪರ್ಯಾಯ ಮಾರ್ಗಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಟ್ರಸ್ಟ್ ಸಲಹೆ ನೀಡಿದೆ. ಮಾತ್ರವಲ್ಲ, ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೂ ಮನವಿಯನ್ನು ಸಲ್ಲಿಸಲಾಗಿದೆ. ಮಹಾಕಾಳಿಪಟ್ಪು ಕೆಲಸ ಕಂಪ್ಲೀಟ್ ಆಗುವಾಗ ಖಂಡಿತವಾಗಿ ಇಲ್ಲಿ ಜಾಸ್ತಿ ಒತ್ತಡ ಆಗುತ್ತೆ. ಮತ್ತು ಈಗಿರುವ ಪರಿಸ್ಥಿತಿಯಲ್ಲಿ ಅಂಡರ್ ಪಾಸ್ ಆಗಲಿ ಓವರ್ ಬ್ರಿಡ್ಜ್ ಆಗಲಿ ಮಾಡುವಂಥದ್ದು ಸಾಧ್ಯತೆ ಮಾಡಿದರೂ ಸ್ವಲ್ಪ ಸಮಯ ಹೋಗ್ಬೋದು. ಮಾನಸಿಕವಾಗಿ ಜನರನ್ನು ಈ ವ್ಯವಸ್ಥೆಗೆ ಒಗ್ಗಿಸಿಕೊಳ್ಳಲು, ಅಂದರೆ ಒಂದು ಕಡೆ ಟ್ರೈನ್ ಹಾಕಿದಾಗ ವೆಹಿಕಲ್ಸ್ ನಿಲ್ಲುವುದು ಸಹಜ, ಆದರೆ ಟ್ರೈನ್ ತೆಗೆದ ನಂತರನೂ ಮಹಿಳೆಯರಿಗೆ ಮಕ್ಕಳನ್ನು ಹಿಡ್ಕೊಂಡು ಹೋಗುವಾಗ ತುಂಬ ಕಷ್ಟ ಆಗುವುದನ್ನೆಲ್ಲ ಗಮನಿಸಿ ನಾವು ಕಳೆದ 3 ವರ್ಷದಿಂದ ಬೇರೆ ಬೇರೆ ಹಂತದಲ್ಲಿ ಮಾಡಿ ಈಗ ಈ ರೈಲ್ವೆ ಮಹಾಕಾಳಿಪಟ್ಪಿಗಾಗಿ ನಾವು ಸ್ವಲ್ಪ ಸೀರಿಯಸ್ ಆಗಿ MP ಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆಲ್ಲ ಮನವಿ ಪತ್ರಗಳನ್ನು ಕೊಟ್ಟಿದ್ದೆವು. ಮೊನ್ನಿನ ಮೀಟಿಂಗಲ್ಲಿ ಇದಕ್ಕೆ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ. ಪಾಂಡೇಶ್ವರ ಮತ್ತು ಹೊಯ್ಗೆ ಬಜಾರ್ ಕ್ರಾಸಿಂಗ್ ವೇಳೆ ಗೇಟ್ ಬೀಳುವ ಸಮಯ ಪಡೆಯಲು ರೈಲ್ವೆ ಇಲಾಖೆಯೊಂದಿಗೆ ಸಮನ್ವಯದ ಅಗತ್ಯವಿದೆ. ಮುಂದಿನ ದಿನಗಳಲ್ಲಿ ಸಂಚಾರ ಪೊಲೀಸರ ಸಹಕಾರದೊಂದಿಗೆ ಕ್ರಾಸಿಂಗ್ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಪೀಕ್ ಸಮಯದಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕಿದೆ. ಈ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಕಾರ್ಯ ಕಂಡುಕೊಳ್ಳುವ ಅಗತ್ಯವಿದೆ. ಪಾಂಡೇಶ್ವರ ಹಾಗೂ ಹೊಯ್ಗೆ ಬಜಾರ್ ರೈಲ್ವೆ ಗೇಟ್ನಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ನ ಅವೇಕ್ ಕುಡ್ಲ ಪರಿಕಲ್ಪನೆಯಡಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಈ ಕುರಿತಾಗಿ ಮಾಜಿ ಮೇಯರ್, ನಿಕಟಪೂರ್ವ ಕಾರ್ಪೊರೇಟರ್ ದಿವಾಕರ ಪಾಂಡೇಶ್ವರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಗೇಟ್ ಓಪನ್ ಆದ ರಾಂಗ್ ಸೈಡಿಂದ ಬಂದು ಇಲ್ಲಿ ಜಾಮ್ ಮಾಡ್ತಾರೆ. ರೈಲ್ವೆ ಗೇಟ್ ಓಪನ್ ಆದ ಮೇಲೆ ಹೋಗ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಈಗಾಗಲೇ ನಮ್ಮ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ನವರು ಇಲ್ಲಿ ಒಂದು ರೈಲಿನ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಅದನ್ನು ನೋಡಿ ಕೆಲವರು ಬೇರೆ ರಸ್ತೆಯಾಗಿ ಹೋಗ್ಬೋದು. ಆದ್ದರಿಂದ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಕ್ಕೆ ನಾನು ಅಂಬಾಮಹೇಶ್ವರಿ ಟ್ರಸ್ಟ್ನವರಿಗೆ, ಸೇವಾ ಟ್ರಸ್ಟ್ನವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದರೊಂದಿಗೆ ನಮ್ಮ ಇಲ್ಲಿಯ ಜನತೆಯು ಕೈ ಜೋಡಿಸಬೇಕು. ಇದಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಉಂಟು. ಇದೇ ರೀತಿ ನಾವು ಸ್ವಲ್ಪ ಸಮಯ ಮುಂದುವರಿಸ್ತೇವೆ. ಇದರೊಂದಿಗೆ ನಮಗೆ ಪೊಲೀಸ್ ಇಲಾಖೆಯು ತುಂಬ ಸಹಕಾರ ಕೊಟ್ಟಿದೆ. ಒಟ್ಟಿನಲ್ಲಿ ಅನೇಕ ವರ್ಷಗಳಿಂದ ಗೂಡ್ಸ್ ರೈಲ್ಗಳ ಹಾವಳಿಯಿಂದ ಬಸವಳಿದಿದ್ದ ಪಾಂಡೇಶ್ವರ ಹೊಯ್ಗೆ ಬಜಾರ್ ರಸ್ತೆಯ ಸಂಚಾರಿಗಳು ಗೂಡ್ಸ್ ಶೆಡ್ ಸೋಮೇಶ್ವರಕ್ಕೆ ಸ್ಥಳಾಂತರವಾಗುವ ವಿಚಾರ ತಿಳಿದು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಆದರೆ ಈಗ ಪ್ಯಾಸೆಂಜರ್ ರೈಲುಗಳ ಹಾವಳಿಯಿಂದಾಗಿ ಮತ್ತೆ ಉಸಿರುಗಟ್ತಾ ಇದೆ. ಶಾಲಾ ವಿದ್ಯಾರ್ಥಿಗಳು, ಕೆಲಸಕ್ಕೆ ತೆರಳುವ ಉದ್ಯೋಗಿಗಳು ಸೇರಿದಂತೆ ಹಲವರಿಗೆ ಸಮಯಕ್ಕೆ ಸರಿಯಾಗಿ ತಮ್ಮ ಕಾರ್ಯಕ್ಷೇತ್ರ ತಲುಪಲು ಸಾಧ್ಯವಾಗ್ತಾ ಇಲ್ಲ. ಆದರೆ ಇನ್ನು ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ನ ಅವೇಕ್ ಕುಡ್ಲ ಪರಿಕಲ್ಪನೆಯಡಿ ಮಂಗಳೂರು ನಗರ ಸಂಚಾರ ಪೊಲೀಸರ ಸಹಯೋಗದೊಂದಿಗೆ ಸಂಚಾರ ನಿರ್ವಹಣೆಯಲ್ಲಿ ಕೈಜೋಡಿಸಿದೆ. ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನೂ ಮಾಡಲಾಗ್ತಾ ಇದೆ.